ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕ್. SDPI ಅವರು ಭಾರಿ ದೊಡ್ಡ ಸಮಾವೇಶವನ್ನು, ಅದು ಜನಾಧಿಕಾರ ಸಮಾವೇಶವನ್ನು ಆಯೋಜಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಪಡೀಲ್ನಲ್ಲಿ ಇದೆ. ಮೇ 27ನೇ ತಾರೀಕಿನಂದು ಈ ಸಮಾವೇಶ ನಡೆಯಲಿಕ್ಕಿದೆ. ದ್ವೇಷ ಭೀತಿಯ ರಾಜಕಾರಣದ ವಿರುದ್ಧ ಜಾಗೃತಿಗಾಗಿ ಅಂತ. ಈ ಸಮಾವೇಶದ ವಿಶೇಷತೆ ಏನು ಮತ್ತು ಏನು ದ್ವೇಷ, ಏನು ಭೀತಿ, ಏನು ವಿಚಾರ, ಎಲ್ಲ ವಿಚಾರಗಳನ್ನು ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ SDPIಯ ಜಿಲ್ಲಾ ಮಾಧ್ಯಮ ಸಂಯೋಜಕರಾಗಿರುವಂಥ ಇಕ್ಬಾಲ್ ಬೆಳ್ಳಾರೆ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಇಕ್ಬಾಲ್ ಬೆಳ್ಳಾರೆ ಅವರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಮಸ್ಕಾರ ಇಕ್ಬಾಲ್ ಅವರೇ. ಎಸ್ ನಿಮ್ಮ ಜನಾಧಿಕಾರ ಸಮಾವೇಶದ ಬಗ್ಗೆ ಈಗಾಗಲೇ ನೀವು ಹೇಳಿರುವಂಥ ಮಾತುಗಳು ದ್ವೇಷದ ರಾಜಕಾರಣ, ಭೀತಿಯ ರಾಜಕಾರಣದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ನಾವು ಹಮ್ಮಿಕೊಳ್ತಾ ಇದ್ದೇವೆ ಅಂತ. ದ್ವೇಷ ಅಥವಾ ಭೀತಿ ರಾಜಕಾರಣ, ಈಗ ನೀವು ಹೇಳುವಂಥ ದ್ವೇಷ ಅಥವಾ ಭೀತಿಯ ರಾಜಕಾರಣ ಯಾವುದನ್ನೆಲ್ಲ ನೀವು ಕರ್ನಾಟಕದ ಮಟ್ಟಿಗ ಅಥವಾ ದೇಶದ ಮಟ್ಟಿಗ ಯಾವುದನ್ನು ದ್ವೇಷ, ಯಾವುದು ಭೀತಿ? ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ 13 ವರ್ಷದಿಂದ ಈ ದೇಶದಲ್ಲಿ ಒಂದು ರಾಜಕೀಯ ಒಂದು ಚಳುವಳಿಯಾಗಿ ಇವತ್ತು ದೇಶದಲ್ಲಿ ಕಾರ್ಯಚಟುವಟಿಕೆ ಮಾಡ್ತಾ ಇದೆ. ಬಹುಶಃ ನಮ್ಮ ಒಂದು ಉದ್ದೇಶ ಏನು ಅಂತ ಹೇಳಿದರೆ, ನಾವು ಈ ಒಂದು ಪಕ್ಷ ಆರಂಭಿಸುವ ಮೊದಲೇ ಹಸಿವು ಮುಕ್ತ ಸ್ವಾತಂತ್ರ್ಯ, ಭಯಮುಕ್ತ ಸ್ವಾತಂತ್ರ್ಯ. ಇದರ ಅರ್ಥ ಏನು ಅಂತ ಹೇಳಿದರೆ, ಜನರು ಈ ದೇಶದಲ್ಲಿ ಜೀವನ ಮಾಡಬೇಕು ಅಂತ ಹೇಳಿದರೆ ಪ್ರಮುಖವಾಗಿ ಅವರು ಹಸಿವು ಮುಕ್ತರಾಗಿರಬೇಕು, ಅದೇ ರೀತಿಯಲ್ಲಿ ಭಯಮುಕ್ತರಾಗಿರಬೇಕು. ಆದರೆ ಇವತ್ತು ಈ ಒಂದು ಸಮಾವೇಶವನ್ನು ಮಾಡುವಂಥ ಉದ್ದೇಶ, ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಕರ್ನಾಟಕ ರಾಜ್ಯವನ್ನೇ ತೆಗೆದು ನೋಡಿದರೆ ಕರ್ನಾಟಕ ರಾಜ್ಯದಲ್ಲಿ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟವಾದಂಥ ಬಹುಮತ ಯಾರಿಗೂ ಇರಲಿಲ್ಲ. ಆದರೂ ಕೂಡ BJPಯನ್ನು ಆಡಳಿತದಿಂದ ದೂರ ಮಾಡಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರವಾದಂಥ ಸರ್ಕಾರವನ್ನು ರಚನೆ ಮಾಡಿತು. ಈ ಸಂದರ್ಭದಲ್ಲಿ 1 ವರ್ಷಗಳ ಕಾಲ ಈ ಸಮ್ಮಿಶ್ರ ಸರ್ಕಾರ ನಡೆಯಿತು. ನಂತರ BJP ತನ್ನ ವಾಮ ಮಾರ್ಗದ ಮತ್ತು ನೀಚ ಪ್ರವೃತ್ತಿಯ ರಾಜಕೀಯ ವ್ಯವಸ್ಥೆಯ ಮೂಲಕ ಹಲವು ಶಾಸಕರನ್ನು ಖರೀದಿ ಮಾಡಿಕೊಂಡು ಜನಾಧಿಕಾರ ಅಂತೇಳಿ ಅಥವಾ ಜನರ ಅಭಿಮತ ಏನಿದೆ ಅದನ್ನು ಧಿಕ್ಕರಿಸಿಕೊಂಡು ಇವತ್ತು ಆಡಳಿತ ಮಾಡ್ತಾ ಇದೆ. ಮಾತ್ರ ಅಲ್ಲ, ಈ ಆಡಳಿತ ಕಳೆದ 3 ವರ್ಷದಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದು ರೀತಿಯಲ್ಲಿ ದ್ವೇಷ ಮತ್ತು ಕೆಟ್ಟ ರೀತಿಯ ಆಡಳಿತವನ್ನಾಗಿರ್ತದೆ ಇವತ್ತು ಇವರು ನಡೆಸ್ತಾ ಇರೋದು. ಇಂಥ ಸಂದರ್ಭದಲ್ಲಿ ಇವರು ಈ 3 ವರ್ಷದಲ್ಲಿ ನಾವು ನೋಡ್ತಾ ಇದ್ದೇವೆ ಬಹಳಷ್ಟು ಹಗರಣಗಳು, ಬಹಳಷ್ಟು ರೀತಿಯ ದ್ವೇಷ ಭಾಷಣಗಳು, ದ್ವೇಷ ರೀತಿಯಾದಂತಹ ಧರ್ಮವನ್ನು ಒಡೆಯುವಂಥ ರೀತಿಯಾದಂತಹ ಕೆಲವೊಂದು ನೀತಿಗಳು, ನಿಯಮಗಳು, ಇದೆಲ್ಲವನ್ನು ಕೂಡ ವಿರೋಧಿಸಿಕೊಂಡು ಈ ದೇಶದಲ್ಲಿ ಒಂದು ಸಾಮರಸ್ಯ ಮತ್ತು ಒಂದು ಸೌಹಾರ್ದಯುತವಾದಂಥ ಒಂದು ಸಮಾಜವನ್ನು ನಿರ್ಮಿಸಬೇಕು ಮತ್ತು ಅಧಿಕಾರ ಅದು ಜನರಿಗೆ ಸಿಗಬೇಕು ಮತ್ತು ಜನಪರವಾದಂಥ ಆಡಳಿತ ರಾಜ್ಯದಲ್ಲಿ ಇರಬೇಕು ಅಂತ ಹೇಳುವಂಥ ಉದ್ದೇಶದೊಂದಿಗಾಗಿರ್ತದೆ ಈ ಒಂದು ಜನಾಧಿಕಾರ ಸಮಾವೇಶವನ್ನು ನಾವು ಇವತ್ತು ಕೈಗೊಂಡಿರುವುದು. ಇದು ಇಕ್ಬಾಲ್ ಅವರೇ, ಇದು ಕರ್ನಾಟಕದಲ್ಲಿ ಬೇರೆ ಎಲ್ಲೆಲ್ಲ ನಡೀತದೆ ಸಮಾವೇಶ? ಈ ಸಮಾವೇಶ ಕರ್ನಾಟಕದಲ್ಲಿ ನಾವು 5 ಕಡೆಗಳಲ್ಲಿ ಈ ಸಮಾವೇಶವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನಿಸಿದ್ದೇವೆ. ಅದು ಬೆಂಗಳೂರು, ಅದೇ ರೀತಿಯಲ್ಲಿ ಗುಲ್ಬರ್ಗ, ದಾವಣಗೆರೆ, ಮೈಸೂರು ಮತ್ತು ಮಂಗಳೂರು. ಈಗ ಮಂಗಳೂರಿನಲ್ಲಿ 27ನೇ ತಾರೀಕಿಗೆ, ಮಂಗಳೂರಿನಲ್ಲಿ ನಾವು 27ನೇ ತಾರೀಕಿಗಾಗಿರ್ತದೆ ಈ ಒಂದು ಸಮಾವೇಶವನ್ನು ಬಹಳಷ್ಟು ಐತಿಹಾಸಿಕವಾಗಿ ಮತ್ತು ಬೃಹತ್ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಆಗಿರ್ತದೆ. ಈಗಾಗಲೇ ನಾವು ಮಂಗಳೂರಿನ ಅಡ್ಯಾರ್ ಕಣ್ಣೂರು ಏನಿದೆ ಆ ಒಂದು ದೊಡ್ಡದಾದಂತಹ ಬೃಹತ್ ಮೈದಾನದಲ್ಲಿ ಒಂದು ದೊಡ್ಡ ಮಟ್ಟದ ಜನಾಧಿಕಾರ ಸಮಾವೇಶವನ್ನು ಮಾಡುವುದರ ಮೂಲಕ ಈ ರಾಜ್ಯದಲ್ಲಿ ನಡೆಯುವಂತಹ ಈ ದ್ವೇಷ ರಾಜಕೀಯ ಏನಿದೆ ಅದೇ ರೀತಿಯಲ್ಲಿ ಪರಸ್ಪರ ಧರ್ಮವನ್ನು ಕಚ್ಚಾಟ ಮಾಡುವಂಥ, ಯಾಕಂದ್ರೆ ಜನರಿಗೆ ಬೇಡವಾದಂಥ, ಜನಸಾಮಾನ್ಯರಿಗೆ ಏನು ಬೇಡಿಕೆ ಇದೆ ಆ ಬೇಡಿಕೆಯ ತದ್ವಿರುದ್ಧವಾಗಿ ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ. ಇದನ್ನು ವಿರೋಧಿಸಿಕೊಂಡಾಗಿರ್ತದೆ ಈ ಭ್ರಷ್ಟ ಬಿಜೆಪಿ ಸರ್ಕಾರವನ್ನು ಅಧಿಕಾರದಿಂದ ಕಿತ್ತೆಸೆಯಬೇಕು ಮತ್ತು ಒಂದು ಪರ್ಯಾಯವಾದ ಶಕ್ತಿಯಾಗಿರುವಂಥ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜನರಿಗೆ ಅಧಿಕಾರ ಸಿಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಒಂದು ಸಮಾವೇಶವನ್ನು ನಾವು ಮಂಗಳೂರಿನಲ್ಲಿ ಒಂದು ಐತಿಹಾಸಿಕವಾಗಿ ಮಾಡಲಿಕ್ಕಿದ್ದೇವೆ. ಈಗ BJP ವಿರುದ್ಧ ದೂರುವ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಅನೇಕ ಬಾರಿ ಹೇಳುವಂಥದ್ದುಂಟು, SDPI ಅವರಿಗೂ BJP ಅವರಿಗೂ ಭಾರಿ ನಿಕಟವಾದ ಸಂಬಂಧ, ಸಂಪರ್ಕ, ಸ್ನೇಹ ಅಂತ. ಪ್ರತಿ ಬಾರಿನೂ ಈ ಮಾತುಗಳನ್ನು ಕಾಂಗ್ರೆಸ್ನವರ ಕಡೆಯಿಂದ ನಾವು ಕೇಳ್ತಾ ಇರ್ತೇವೆ. ಇದೊಂದು ಹತಾಶ ಮನೋಭಾವದಿಂದ ಹೇಳುವಂಥ ಮಾತುಗಳು.
ಅದೇ ರೀತಿಯಲ್ಲಿ ಈ ಆರೋಪ ಏನಿದೆ ಒಂದು ನಿರಾಧಾರವಾದಂಥ ಆರೋಪ. ಯಾವಾಗಲೂ ಕೂಡ ಚುನಾವಣೆ ಹತ್ತಿರ ಬರುವ ಸಂದರ್ಭದಲ್ಲಿ ಅಥವಾ ನಮ್ಮ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಜನಬೆಂಬಲ ಹೆಚ್ಚಾಗುವಂಥ ಸಂದರ್ಭದಲ್ಲಿ ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಮ್ಮ ಪಕ್ಷ ಹಲವಾರು ಸ್ಥಾನಗಳನ್ನು ಗೆಲ್ಲುವ ಸಂದರ್ಭದಲ್ಲಿ ಈ ರೀತಿಯ ಆರೋಪಗಳನ್ನು ಮಾಡಿಕೊಂಡು ಒಂದು ರೀತಿಯಲ್ಲಿ ಹತಾಶ ಮನೋಭಾವದ ಹೇಳಿಕೆಯನ್ನು ಜಾತ್ಯತೀತ ಪಕ್ಷ ಅಂತ ಹೇಳುವಂಥ ಕಾಂಗ್ರೆಸ್ ನಡೆಸ್ತಾ ಬಂದಿದೆ. ಇದು ನಿರಾಧಾರ ಆರೋಪ ಮಾತ್ರ ಅಲ್ಲ, ನಾವು ಈ ಭಾರತ ದೇಶದಲ್ಲಿ ಕಳೆದ 13 ವರ್ಷದಲ್ಲಿ ಅತ್ಯಧಿಕವಾಗಿ ನಾವು ಎದುರಿಸ್ತಾ ಬಂದಂತ ಒಂದು ಪಕ್ಷ ಇದ್ರೆ ಅದು ಬಿಜೆಪಿಯ ಕೋಮುವಾದಿ ಹಿನ್ನೆಲೆ ಏನಿದೆ ಅಥವಾ ಬಿಜೆಪಿಯ ಫ್ಯಾಸಿಸಂನ ಒಟ್ಟಿಗೆ ಸೇರಿಕೊಂಡು ನಡೆಸುವಂತ ಷಡ್ಯಂತ್ರ ಏನಿದೆ ಇದರ ವಿರುದ್ಧವಾಗಿ ಅತ್ಯಧಿಕ ಹೋರಾಟ ಮಾಡಿದಂತ ಒಂದು ರಾಜಕೀಯ ಪಕ್ಷ ಅಂತ ಹೇಳಿದ್ರೆ ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಯಾಕೆ ಕಾಂಗ್ರೆಸ್ ನಮ್ಮ ಮೇಲೆ ಆರೋಪ ಅಲ್ಲಲ್ಲ ಕಾಂಗ್ರೆಸ್ ಯಾಕೆ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ನೀವು ನೋಡಿರ್ಬೋದು, ಇವತ್ತು ಲೈವ್ ಆಗಿದೆ ಎಷ್ಟು ಮಂದಿ ಕಾಂಗ್ರೆಸ್ ನಲ್ಲಿ ಅಧಿಕಾರವನ್ನು ಪಡೆದವರು ಬಿಜೆಪಿಯೊಂದಿಗೆ ಸಾಮೀಲಾಗಿದ್ದಾರೆ, ಎಷ್ಟು ಮಂದಿ ಬಿಜೆಪಿ ಪಕ್ಷಕ್ಕೆ ಸೇರಿದ್ದಾರೆ, ಎಷ್ಟು ಮಂದಿ ಇನ್ನೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಪಕ್ಷಕ್ಕೆ ಸೇರ್ಲಿಕ್ಕೆ ಬೇಕಾಗಿ. ಇದೆಲ್ಲವೂ ಕೂಡ ನಮ್ಮ ಮುಂದೆ ಇರುವಂತಹ ಒಂದು ಸಾಕ್ಷಿಯಾಗಿದೆ. ಇದರ ಮಧ್ಯೆ ನಮ್ಮನ್ನು ಈ ರೀತಿಯ ನಿರಾಧಾರ ಆರೋಪ ಮಾಡ್ತಾ ಇರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಎಲ್ಲೋ ಬಿಜೆಪಿಯನ್ನು ಸೋಲಿಸಬೇಕು ಅನ್ನುವ ಕಾರಣಕ್ಕಾಗಿ ಅಥವಾ ಬಿಜೆಪಿಯನ್ನು ಮಣಿಸಬೇಕು ಅನ್ನೋ ಕಾರಣಕ್ಕಾಗಿ ನೀವು ಕಾಂಗ್ರೆಸ್ ಅನ್ನೇ ಸೋಲಿಸ್ತಾ ಇದ್ದೀರಿ, ಕಾಂಗ್ರೆಸ್ ಅನ್ನೇ ಮಣಿಸ್ತಾ ಇದ್ದೀರಿ, ನಿಮ್ದು ಮೇನ್ ಟಾರ್ಗೆಟ್ ಅದು ಕಾಂಗ್ರೆಸ್ ಆಗಿರುತ್ತೆ ಅಂತ ಕೂಡ ಹೇಳ್ತಾರೆ. ನಮ್ದೊಂದು ರಾಜಕೀಯ ಪಕ್ಷವಾಗಿ ನಾವು ಚುನಾವಣಾ ರಾಜಕೀಯ ಮತ್ತು ಹೋರಾಟ ರಾಜಕೀಯ ಎರಡನ್ನೂ ಕೂಡ ಮಾಡ್ತಾ ಇದ್ದೇವೆ. ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ಒಳ್ಳೆಯ ರಾಜಕೀಯ ವ್ಯವಸ್ಥೆಯನ್ನು ಇಲ್ಲಿ ಜಾರಿ ಮಾಡಬೇಕು ಅಂತ ಹೇಳಿ. ರಾಜಕೀಯ ಪಕ್ಷಗಳಿಗೆ ವಿರೋಧ ಪಕ್ಷಗಳಿರ್ತದೆ, ಪ್ರತಿಪಕ್ಷಗಳು ಎಲ್ಲವೂ ಕೂಡ ಇರ್ತದೆ. ಈಗ ಅವರು ಕಾಡುವಂತ ಆರೋಪ ಏನಂದ್ರೆ ನಾವು ಬಿಜೆಪಿಯನ್ನು ಜಯಗಳಿಸ್ತೇವೆ, ಕಾಂಗ್ರೆಸ್ಗೆ ಸೋಲಾಗ್ತದೆ ಅಂತ ಹೇಳಿ. ನೀವು ಈ ಬಾರಿಯ 2018ರ ಚುನಾವಣೆ ಅಲ್ಲ, ಅದಕ್ಕಿಂತ ಹಿಂದಿನ ಕರಾವಳಿ ಭಾಗದ ಚುನಾವಣೆಯನ್ನು ತೆಗೆದು ನೋಡಿದ್ರೆ ನಾವು ಎಲ್ಲಿಯೂ ಕೂಡ ಕಂಟೆಸ್ಟ್ ಮಾಡಿ ಎಲ್ಲಾ ಕಡೆಗಳಲ್ಲಿ ನಾವು ಕಂಟೆಸ್ಟ್ ಮಾಡಿದ್ದೇವೆ. ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಬೆಳ್ತಂಗಡಿಯನ್ನು ಒಂದು ಬಿಟ್ರೆ ಬಾಕಿ ಇರುವಂತಹ 7 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ SDPI ಪಕ್ಷದ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿದ್ದಾರೆ. ಆ ಎಲ್ಲಾ 7 ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ವಿನ್ ಆಗಿದೆ. 2018ರಲ್ಲಿ ನಾವು ಎಲ್ಲಿಯೂ ಕೂಡ ಕಂಟೆಸ್ಟ್ ಮಾಡದಿದ್ರು ಕೂಡ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬಿಜೆಪಿ ವಿನ್ ಆಗಿದೆ. MP ಚುನಾವಣೆ ನೋಡ್ಬೋದು. ಇದೆಲ್ಲವೂ ಕೂಡ ಏನು ಅಂತ ಹೇಳಿದ್ರೆ ಇನ್ನು ಒಂದು ರೀತಿ ಗೂಬೆ ಕೂರಿಸುವಂತ ವ್ಯವಸ್ಥೆ ಹೊರತು ಇದರಲ್ಲಿ ಯಾವುದೇ ರೀತಿಯಾದ ಸತ್ಯ ಇಲ್ಲ ಅಂತ ಹೇಳೋದು ಮಾತ್ರ ಅಲ್ಲ, ನಮ್ಮ ಬೆಳವಣಿಗೆಯನ್ನು ಸಹಿಸದಂತ ವ್ಯಕ್ತಿಗಳು ಈ ರೀತಿಯಾದಂತ ಹೇಳಿಕೆ ನೀಡುವಂಥದ್ದು ಅದೊಂದು ಪರಿಪಾಠ ಅಂತ ಹೇಳುವಾಗ ಎಸ್ ನೀವು ನಿಮ್ಮ ವೋಟ್ ಬ್ಯಾಂಕ್ ಅಥವಾ ನಿಮ್ಮ ಮೆಂಬರ್ಶಿಪ್ ಸದಸ್ಯರು ಅಥವಾ ನಿಮ್ಮ ಸಭೆ ಸಮಾವೇಶಗಳಿಗೆ ಬರುವಂತ ಜನರು ಎಸ್ ಇವರೆಲ್ಲ ಮೊದಲು ಆಗಿದ್ದರೆ ಯಾರ ಜೊತೆಗಿದ್ದರು? ಕಾಂಗ್ರೆಸ್ನ ಜೊತೆಗಿದ್ದರೋ? ನೋಡಿ, ನಮ್ಮ ಸದಸ್ಯರು ನಮ್ಮ ಕ್ಯಾಡರ್ಗಳು ಅಂತ ಹೇಳುವುದಕ್ಕಿಂತ ಬದಲಾಗಿ ಕಳೆದ ಸ್ವಾತಂತ್ರ್ಯ ಸಿಕ್ಕಿದ ಈ 70 ವರ್ಷಗಳ ಇತಿಹಾಸದಲ್ಲಿ ಈ ದೇಶದಲ್ಲಿ ಬಹಳ ದೊಡ್ಡದಾದಂಥ ಒಂದು ಸಮಾಜ, ಅದು ಮುಸಲ್ಮಾನರಾಗಿರ್ಬೋದು, ದಲಿತರಾಗಿರ್ಬೋದು ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿ ಆಗಿರ್ಬೋದು, ಅವರು ನಂಬಿಕೊಂಡು ಬಂದದ್ದು ಜಾತ್ಯತೀತ ಪಕ್ಷಗಳನ್ನು. ಅವರನ್ನು ಸುಮಾರು ಸ್ವಾತಂತ್ರ್ಯ ಸಿಕ್ಕಿದ 60 ವರ್ಷಗಳ ಕಾಲ ಅವರ ಅಧಿಕಾರದಲ್ಲಿದ್ದರು. ಆದರೆ ಈ ಅಧಿಕಾರದಲ್ಲದ ಸಂದರ್ಭದಲ್ಲಿ ಈ ತುಳಿತಕ್ಕೊಳಗಾದಂತಹ ಮುಸಲ್ಮಾನರನ್ನು, ದಲಿತರನ್ನು, ಬ್ಯಾಕ್ವರ್ಡ್ ಕಮ್ಯುನಿಟಿಯನ್ನು ಅವರನ್ನು ಮೇಲಕ್ಕೆ ತರಲಿಕ್ಕೆ ಅಥವಾ ಮುಖ್ಯವಾಹಿನಿಗೆ ತರಬೇಕಾದಂಥ ಯಾವುದೇ ಯೋಜನೆಗಳನ್ನು ಹಾಕದ ಸಂದರ್ಭದಲ್ಲಾಗಿರ್ತದೆ. ಈ ಎಲ್ಲಾ ರಾಜಕೀಯ ವ್ಯವಸ್ಥೆಗಳಿಂದ ಬೇಸತ್ತುಕೊಂಡಾಗಿರ್ತದೆ ಒಂದು ಪರ್ಯಾಯ ಶಕ್ತಿಯಾಗಿ SDPI ಬಂದ ಸಂದರ್ಭದಲ್ಲಿ ಅದರೊಂದಿಗೆ ಕೈ ಜೋಡಿಸಿದ್ದಾರೆ. ಇದರಲ್ಲಿ ಒಂದು ಪರ್ಯಾಯ ಶಕ್ತಿಯಾಗಿದೆ ಮಾತ್ರ ಅಲ್ಲ, ಒಂದು ನಿಸ್ವಾರ್ಥವಾಗಿ ದೇಶಕ್ಕೆ ಬೇಕಾಗಿ ಮತ್ತು ಒಂದು ನಿಸ್ವಾರ್ಥ ರಾಜಕೀಯಕ್ಕೆ ಬೇಕಾಗಿ ಇದರಲ್ಲಿ ಸಿದ್ಧಾಂತಗಳಿದೆ ಅಂತೇಳಿ ಒಪ್ಪಿಕೊಂಡು ಈ ಪಕ್ಷದಲ್ಲಿ ಬಹಳಷ್ಟು ಮಂದಿ ಇವತ್ತು ಕಾರ್ಯಕರ್ತರಾಗಿದ್ದಾರೆ, ಸದಸ್ಯರಾಗಿದ್ದಾರೆ, ತುಂಬಾ ಮಂದಿ ಬೆಂಬಲಿಗರಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಒಂದೊಂದು ಹೆಜ್ಜೆಯನ್ನು ಇಟ್ಟುಕೊಂಡು ನಮ್ಮ ಪಕ್ಷ ಮುಂದಕ್ಕೆ ಹೋಗ್ತಾ ಇದೆ. ಎಸ್, ಈಗ SDPI ಕೂಡ ಎಲ್ಲೋ ಅದು ಧರ್ಮ ರಾಜಕಾರಣವನ್ನೇ ಮಾಡುತ್ತೆ? ಖಂಡಿತ ಇಲ್ಲ. ಅದು ಧರ್ಮ ರಾಜಕೀಯ ಅಂತ ನಾವು ಎಲ್ಲಾ ಧರ್ಮಗಳಿಗೆ ಎಲ್ಲಿ ಅನ್ಯಾಯ ಆಗ್ತದೆ ಅದರಲ್ಲಿ ಧರ್ಮ ನೋಡುದಿಲ್ಲ. ನಾವು ಅನ್ಯಾಯ ಎಲ್ಲಿ ಕಾಣ್ತದೆ ಅಥವಾ ಕೆಡುಕು ಎಲ್ಲಿ ಕಾಣ್ತದೆ ಆ ಸಂದರ್ಭದಲ್ಲಿ ಅಲ್ಲಿ ನ್ಯಾಯಕ್ಕೆ ಬೇಕಾಗಿ, ಅದೇ ರೀತಿಯಲ್ಲಿ ಅಲ್ಲಿ ಸತ್ಯಕ್ಕೆ ಬೇಕಾಗಿ ಹೋರಾಟ ಮಾಡ್ತೇವೆ. ಎಕ್ಸಾಂಪಲ್ ನೋಡೋದಾದ್ರೆ ದಿನೇಶ್ ಕನ್ಯಾಡಿ ಅಂತ ಹೇಳುವಂತ ಒಬ್ಬ ದಲಿತ ಸಹೋದರನನ್ನು ಸಂಘ ಪರಿವಾರದ ಗೂಂಡಾಗಳು ಹತ್ಯೆ ಮಾಡಿದ್ರು ಬೆಳ್ತಂಗಡಿಯಲ್ಲಿ ಕನ್ಯಾಡಿ. ಈ ಸಂದರ್ಭದಲ್ಲೂ ಕೂಡ ನಾವು ದೊಡ್ಡದ ಹೋರಾಟವನ್ನು ಮಾಡಿಕೊಂಡು ಇವತ್ತು ಆ ಒಬ್ಬ ಸಹೋದರನಿಗೆ ನ್ಯಾಯ ದೊರಕಿಸಿಕೊಡ್ಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಇಂಥ ಹಲವಾರು ಘಟನೆಗಳಿದೆ. ಸೌಜನ್ಯ ಇಶ್ಯೂ ಆಗಿರ್ಬೋದು, ದಾನಮಾನ ಇಶ್ಯೂ ಸಂದರ್ಭದಲ್ಲಿರಬಹುದು. ಇಲ್ಲಿ ನಾವು ಧರ್ಮವನ್ನು ನೋಡುವುದಕ್ಕಿಂತ ಬದಲಾಗಿ ಸಮಾಜದಲ್ಲಿ ಯಾರು ಅನ್ಯಾಯ ಮಾಡ್ತಾರೆ, ಸಮಾಜದಲ್ಲಿ ಯಾರು ಅಕ್ರಮ ಮಾಡ್ತಾರೆ, ಈ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಹೋರಾಟ ಮಾಡಿಕೊಂಡು ನ್ಯಾಯವನ್ನು ಪುನರ್ಸ್ಥಾಪಿಸಲಿಕ್ಕೆ ಇರುವಂತಹ ಒಂದು ರಾಜಕೀಯ ಚಳವಳಿಯಾಗಿ ನಾವು ಮುನ್ನಡೆಯುತ್ತಾ ಇದ್ದೇವೆ. ಎಸ್, ಈಗ ರಾಜಕೀಯ ಚಳವಳಿಯಾಗಿ ಈಗ ನೀವೊಂದು ಇಲ್ಲಿ ಮಾತು ಆರಂಭದಲ್ಲಿ ಕೂಡ ದ್ವೇಷ ಮತ್ತು ಭೀತಿಯ ರಾಜಕಾರಣದ ವಿರುದ್ಧ ಜಾಗೃತಿ ಮೂಡಿಸೋದು ಅಂತ. ಈ ದ್ವೇಷ ಅಂತ ಹೇಳಿದ್ರೆ ನಾನು ಮತ್ತೆ ಮೂಲ ಪ್ರಶ್ನೆಗೆ ಬರುವಂಥದ್ದು, ಅದು ಒಂದು ಪಕ್ಷಕ್ಕೆ ಇನ್ನೊಂದು ಪಕ್ಷ
ಬರೀ ಪೊಲಿಟಿಕಲ್ ಸ್ಟ್ಯಾಂಡಲ್ಲಿ ದ್ವೇಷನ, ಅಥವಾ ಅಲ್ಲಿ ಧರ್ಮವನ್ನು ತಂದು ಧರ್ಮ ರಾಜಕಾರಣವನ್ನು ಮಾಡಿ ಧರ್ಮದ ಮೇಲೆ ನೇರವಾಗಿ ಸವಾರಿ ಮಾಡುವಂಥದ್ದನ್ನು ನೀವು ದ್ವೇಷ ರಾಜಕಾರಣ ಅಂತ ಹೇಳ್ತೀರಾ, ಅಥವಾ ಎರಡು ಪಕ್ಷಗಳ ನಡುವೆ ಇರುವಂಥ ಸಂಘರ್ಷ ಮಾತ್ರವೋ? ನೋಡಿ, ಇಲ್ಲಿ ಪಕ್ಷಗಳ ನಡುವೆ ಇರುವಂಥದ್ದು ಅದು ಚುನಾವಣೆ ಬರುವ ಸಂದರ್ಭದಲ್ಲಿ ಪಕ್ಷ ವಿರೋಧ ಪಕ್ಷವಾಗಿ ಪ್ರತಿಪಕ್ಷವಾಗಿರುವಂಥ ಒಂದು ಪೈಪೋಟಿ ಅಂತ ಹೇಳ್ಬೋದು. ಇಲ್ಲಿ ನಾವು ನೋಡಬೇಕಾದ್ದು ಈ ಜನಸಾಮಾನ್ಯರ ಬೇಡಿಕೆ ಏನಿದೆ, ಈ ಜನಸಾಮಾನ್ಯರ ಬೇಡಿಕೆಗೆ ತದ್ವಿರುದ್ಧವಾಗಿ ಇವತ್ತು ಧರ್ಮದ ನಡುವೆ ವಿವಾದವನ್ನು ಸೃಷ್ಟಿಸುವಂತಹ ಯೋಜನೆಗಳನ್ನು, ನೀತಿಗಳನ್ನು ಇವತ್ತು ತರ್ತಾ ಇದ್ದಾರೆ. ನಿಮಗೆ ಎಕ್ಸಾಂಪಲ್ ಹೇಳುವುದಾದ್ರೆ ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಶಾಲಾ ಮಕ್ಕಳ ಶಿರವಸ್ತ್ರದ ವಿಚಾರದಲ್ಲಿ ದೊಡ್ಡದಾದಂತಹ ರಾದ್ದಾಂತವನ್ನು ಮಾಡಿದ್ರು. ಇನ್ನೊಂದು ಕಡೆ ಹಿಜಾಬ್, ಇನ್ನೊಂದು ಕಡೆ ಹಾಜಾನ್ನ ವಿಷಯದಲ್ಲಿ ಒಂದು ಇದು, ಅದೇ ರೀತಿಯಲ್ಲಿ ಹಲಾಲ್ ಕಟ್, ಜಡ್ಕಾ ಕಟ್ ಅಂತ ಹೇಳುವಂಥದ್ದು, ಇನ್ನಿತರ ಮಸೀದಿ ವಿಚಾರ, ಮಂದಿರ ವಿಚಾರ, ಚರ್ಚ್ಗಳ ವಿಚಾರ, ಇದು ಜನರಿಗೆ ಬೇಡವಾದಂತಹ ಜನರ ಬೇಡಿಕೆ ಅಲ್ಲ. ಇದು ಬದಲಾಗಿ ಬೇಡಿಕೆ ಬಹಳಷ್ಟು ಇದೆ, ತುರ್ತು ಅಗತ್ಯ ಅಲ್ಲ. ನಿರುದ್ಯೋಗ ತಾಂಡವಾಡ್ತಾ ಇದೆ, ಆರ್ಥಿಕ ಸಂಕಷ್ಟದಲ್ಲಿ ಜನರಿದ್ದಾರೆ, ಲಾಕ್ಡೌನ್ ನಂತರ ಎಲ್ಲಾ ವ್ಯಾಪಾರಗಳು ಕೂಡ ಇನ್ನೂ ಕೂಡ ಮೇಲೆ ಏಳಲಿಲ್ಲ. ಈ ರೀತಿಯಾದಂತಹ ಬಹಳಷ್ಟು ಬೆಲೆ ಏರಿಕೆಗಳು ತಾಂಡವಾಡ್ತಾ ಇದೆ. ಇಂತಹ ದೊಡ್ಡ ದೊಡ್ಡ ಸಮಸ್ಯೆಗಳ ನಡುವೆ ಇದಕ್ಕೆ ಜನರು ಕೇಂದ್ರೀಕರಿಸಬಾರದು, ಈ ಸಮಸ್ಯೆಗಳ ಬಗ್ಗೆ ಆಡಳಿತ ನಡೆಸುವಂತ ಸರ್ಕಾರವನ್ನು ಪ್ರಶ್ನಿಸಬಾರದು ಅಂತ ಹೇಳುವಂತ ನಿಟ್ಟಿನಲ್ಲಿ ಜನರನ್ನು ಒಂದು ಕಡೆ ಧರ್ಮಾಧಾರಿತವಾಗಿ ಕೋಮು ಧ್ರುವೀಕರಣ ಮಾಡಲಿಕ್ಕೆ ಇವತ್ತು ರಾಜಕೀಯ ಪಕ್ಷಗಳು ಮತ್ತು ಆಡಳಿತ ಮಾಡುವವರು ನಡೆಸ್ತಾ ಇದ್ದಾರೆ. ಇಂತಹ ದ್ವೇಷ ಏನಿದೆ ಇದು ಬಹಳ ದೊಡ್ಡ ಅಪಾಯಕಾರಿ. ಯಾಕಂದ್ರೆ ಪ್ರಜಾಪ್ರಭುತ್ವ ದೇಶದಲ್ಲಿ, ಈ ದೇಶದಲ್ಲಿ ಎಲ್ಲಾ ಜನರಿಗೆ ಅವರವರಾದ ಧರ್ಮದ ಅನುಸಾರವಾಗಿ ಜೀವನ ಮಾಡುವಂತ ಅವಕಾಶ ಈ ದೇಶದ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇದೆ. ಇದು ಇರುವ ಸಂದರ್ಭದಲ್ಲೂ ಕೂಡ ಮತಾಂತರ ವಿರುದ್ಧವಾದಂತಹ ಕಾಯ್ದೆಗಳನ್ನು ತರುವಂಥದ್ದು, ಅದೇ ರೀತಿಯಲ್ಲಿ ರೈತರ ವಿರುದ್ಧವಾದಂತಹ ಕಾಯ್ದೆಗಳು, ಕಾರ್ಮಿಕರ ವಿರುದ್ಧವಾಗಿ, ಈ ರೀತಿಯಾಗಿ ಜನರಿಗೆ ಏನು ಬೇಡ ಅದನ್ನು ತರ್ತಾ ಇದ್ದಾರೆ. ಜನರಿಗೆ ಏನು ಬೇಕು ಅದರ ಬಗ್ಗೆ ಅವರು ನಿರ್ಲಕ್ಷ್ಯ ವಹಿಸುವಂತ ಒಂದು ದ್ವೇಷ ಜನರ ಗಮನವನ್ನು ಬೇರೆ ಏನು ಆಡಳಿತ ಪಕ್ಷದ ಅಥವಾ ಆಡಳಿತ ನಡೆಸುವಂತ ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚಲಿಕ್ಕೆ ಕರ್ನಾಟಕ ಅಂತೇಳಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ನೋಡುವುದಾದ್ರೂ ಕೂಡ ಇವತ್ತು ದ್ವೇಷ ಅಂತ ಹೇಳುವುದು ಜನರ ನಡುವೆ ಇವತ್ತು ಬಹಳಷ್ಟು ವ್ಯಾಪಕವಾಗಿ ಹರಡಿದೆ. ಈ ದ್ವೇಷದ ಬಗ್ಗೆ ಒಂದು ಸಾಮರಸ್ಯವನ್ನು ಸೃಷ್ಟಿಸಬೇಕು. ಇಕ್ಬಾಲ್ ಅವರೇ, ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ರೆ ಹಿಜಾಬ್ ವಿಚಾರಕ್ಕೆ ಬಂದಾಗ ಅನಂತರ ಅನೇಕ ಬೆಳವಣಿಗೆಗಳೆಲ್ಲ ನಡೆದಿವೆ. ಹಿಜಾಬ್ನ ವಿಚಾರ ತುಂಬಾ ಕಗ್ಗಂಟಾಗಲಿಕ್ಕೆ SDPI ಕೂಡ ಒಂದು ಕಾರಣ ಅಂತ ಒಂದು ಆರೋಪ. ನೀವು ನೋಡಿ, ಕರ್ನಾಟಕದಲ್ಲದ ಭಾರತ ಅದನ್ನು ಸಾಮರಸ್ಯದಿಂದ ಮಾತುಕತೆಯಿಂದ ಪೋಷಕರು, ವಿದ್ಯಾರ್ಥಿಗಳು, ಅಲ್ಲಿಯ ಪೋಷಕರ ಸಂಘಟನೆಗಳು ಎಲ್ಲ ಸೇರಿ ಒಂದು ಹಂತದಲ್ಲಿ ಅದನ್ನು ಇತ್ಯರ್ಥ ಮಾಡಬಹುದಾಗಿತ್ತು ಅಂತ ಸಂದರ್ಭದಲ್ಲಿ ಅದು ಇತ್ಯರ್ಥ ಆಗಲಿಲ್ಲ, ಅದು ಕಗ್ಗಂಟಾಗಿ ಉಳಿಯಿತು. ನಮ್ಮ ಪಕ್ಷಕ್ಕೆ ಅಲ್ಲಿ ಉಡುಪಿ ಶಾಸಕರು ಕೂಡ ಆನಂತರ ಆರೋಪ ಮಾಡ್ತಾರೆ, ಹಿಂದೆ ಯಾರೋ ಇದ್ದಾರೆ, ಪ್ರಕರಣಗಳ ಹಿಂದೆ ಯಾರೋ ಇದ್ದಾರೆ ಅಂತ. ಇದೆಲ್ಲ ನಮ್ಮ ವಿರುದ್ಧವಾಗಿರುವಂತ ಆರೋಪಗಳು. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಮೇಲೆ ಆರೋಪಗಳು ಇದು ನಿನ್ನೆ ಮೊನ್ನೆದಲ್ಲ. ನಮ್ಮ ಹುಟ್ಟಿನಿಂದ ಹಿಡಿದು 13 ವರ್ಷಗಳಲ್ಲಿ ಬಹಳಷ್ಟು ಆರೋಪಗಳನ್ನು ಕೇಳಿಕೊಂಡಾಗಿರ್ತದೆ ನಾವು ಬೆಳೆದು ಬಂದದ್ದು. ಹಿಜಾಬ್ನ ವಿಷಯವಾಗಿ ನೋಡಿದ್ರೆ, ಹಿಜಾಬ್ನ ವಿಷಯ ನಡೆದು 2 ತಿಂಗಳ ನಂತರ ಆಗಿರ್ತದೆ ಇದೊಂದು ದೊಡ್ಡದಾದಂಥ ವಿವಾದ ಸೃಷ್ಟಿಯಾದದ್ದು. 2 ತಿಂಗಳವರೆಗೆ ಅಲ್ಲಿನ ಶಾಸಕರಿಗೆ, ಸ್ಥಳೀಯವಾದಂತಹ ಶಾಲಾಭಿವೃದ್ಧಿ ಮಂಡಳಿಗೆ ಎಲ್ಲರಿಗೂ ಕೂಡ ಅವಕಾಶ ಇತ್ತು ಅಲ್ಲಿ ಶಾಂತಿ ಪ್ರಿಯವಾಗಿ ಅದನ್ನು ಬಗೆಹರಿಸಲಿಕ್ಕೆ. ಅವರಿಗೆ ಬೇಕಾಗಿರುವುದು ಆ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಬಹಳಷ್ಟು ಹಗರಣಗಳು ಚಾಲ್ತಿಯಲ್ಲಿತ್ತು. ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳುವಂತಹ ದೊಡ್ಡದಾದಂತಹ ಒಂದು ಇದು ಅವರ ಬಿಜೆಪಿ ವಿರುದ್ಧವಾಗಿರುವಂತಹ ಅಲೆಗಳು ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಬೇರೆನೇ ರೀತಿಯಲ್ಲಿ ಡೈವರ್ಟ್ ಮಾಡಬೇಕು, ಒಂದು ಇಶ್ಯೂವನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಉಡುಪಿಯಲ್ಲಿ ಇದ್ದದನ್ನು ಕುಂದಾಪುರಕ್ಕೂ ಕೂಡ ತಗೊಂಡು ಹೋಗ್ತಾರೆ, ಕುಂದಾಪುರದಿಂದ ಬೇರೆ ಕಾಲೇಜಿಗೂ ತಗೊಂಡು ಹೋಗ್ತಾರೆ. ನಿಮ್ಗೆ ಗೊತ್ತಿರ್ಬೋದು ಯಾರು ಇದನ್ನು ಸೃಷ್ಟಿಸಿದ್ದು. ಅದೇ ರೀತಿಯಲ್ಲಿ ಆ ನಂತರದ ನಡೆದಂತ ಬೆಳವಣಿಗೆಗಳು, ಶಾಲೆಗೆ ಕಲ್ಲು ಬಿಸಾಡಿದವರು ಯಾರು, ಆ ರೀತಿಯಲ್ಲಿ ಶಾಲೆಯ ಧ್ವಜಸ್ತಂಭದ ಮೇಲೆ ಭಾಗವಧ್ವಜ ಹರಿಸಿದವರು ಯಾರು, ಅದೇ ರೀತಿಯಲ್ಲಿ ಜೈಕಾರವನ್ನು ಹಾಕಿಕೊಂಡು ಜನರಿಗೆ ಕಾಲೇಜಿನ ವಿದ್ಯಾರ್ಥಿಗಳ ತಲೆಗೆ ವಿಷಬೀಜವನ್ನು ಬಿತ್ತು ರೀತಿಯಲ್ಲಿ ಅವರಿಗೆ ಕೇಸರಿ ಪೇಟವನ್ನು ರೆಡಿ ಮಾಡಿ ತಕೊಂಡು ಹೋದವರು ಯಾರು, ಇದೆಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಅಲ್ಲಿ ಇಶ್ಯೂ ಇದ್ದದ್ದು ಚಿಕ್ಕದೇನು ಅಂತ ಹೇಳಿದ್ರೆ, ಮಹಿಳೆಯರು, ಮುಸ್ಲಿಂ ಮಹಿಳೆ ವಿದ್ಯಾರ್ಥಿನಿಯರು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಅವರದೇ ಆದ ಯೂನಿಫಾರ್ಮ್ ಒಂದು ಶಾಲೆ ಏನಿದೆ ಅದನ್ನು ತಲೆಗೆ ಸರಿಸುವಂತಹ ಒಂದು ಶಿರವಸ್ತ್ರ, ಹಿಜಾಬ್ ಅಂತ ಹೇಳಿದ್ರೆ ಅದನ್ನು ದೊಡ್ಡ ಮಾಡಿದವರು ಹೊರತು ಆಕ್ಚುಲಿ ಅದು ದೊಡ್ಡದ ವಿವಾದವೇ ಅಲ್ಲ. ಒಂದು ಶಿರವಸ್ತ್ರವನ್ನು ಎಲ್ಲರೂ ಹಾಕಿ ಹೋಗ್ತಾರೆ. ಅದಕ್ಕೊಂದು ಸಂಸ್ಕೃತಿ ಹೇಳುವುದಕ್ಕಿಂತ ಇವತ್ತು ನಾವು ಉತ್ತರ ಭಾರತದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಹೋದ್ರೆ ಎಲ್ಲಾ ಮಹಿಳೆಯರು ಕೂಡ ಆ ರೀತಿಯಾದಂತಹ ಒಂದು ಶಿರವಸ್ತ್ರವನ್ನು ಧರಿಸ್ತಾರೆ.
ಆದರೆ ಇದೊಂದು ಅವರಿಗೆ ಬೇಕಾದ ಒಂದು ವಿವಾದ ಬೇಕಾಗಿತ್ತು. ಅದನ್ನು ಸಂಘ ಪರಿವಾರ ಮತ್ತು ಬಿಜೆಪಿ ಒಟ್ಟು ಸೇರಿಕೊಂಡು ಒಂದು ಕ್ರಿಯೇಟ್ ಮಾಡಿದೆ ಅಂತ ಹೇಳುವುದಾಗಿರ್ತದೆ SDPIಗೆ ಹೇಳಲಿಕ್ಕೆ ಇರುವುದು. ಅಂದರೆ ಆ ವಿವಾದ ಇತ್ಯರ್ಥ ಆಗುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಡುಪಿ ಶಾಸಕರು ಮತ್ತೆ ಮತ್ತೆ ಕೂಡ ಹೇಳಿದ್ದರು, ಇದರ ಹಿಂದೆ SDPI ಅವರು ಇರ್ಬೋದು ಅಥವಾ ಇನ್ನೊಂದು ಸಂಘಟನೆಯವರು ಇರಬಹುದು, ನಾವೆಲ್ಲ ಸೌಹಾರ್ದವಾಗಿ ಇದನ್ನು ವಿವಾದವನ್ನು ಇತ್ಯರ್ಥ ಮಾಡಲಿಕ್ಕೆ ಇದ್ದೆವು, ಎಲ್ಲ ಪ್ರಯತ್ನಗಳನ್ನು ಪಟ್ಟೆವು, ಆದರೂ ಕೂಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಬೆಂಬಲವಾಗಿ ನಿಂತು ಬೆನ್ನ ಹಿಂದೆ ನಿಂತು ಅವರನ್ನು ಆ ಸಂಘಟನೆಯವರಿಗೆ ಬೇಕಾದ ರೀತಿಯಲ್ಲಿ ಮಾತನಾಡಿಸ್ತಾ ಇದ್ರು ಅಂತ. ಅದಲ್ಲ ಸುಳ್ಳು. ಯಾಕಂದ್ರೆ ರಘುಪತಿ ಭಟ್ರವರ ಆರೋಪ ಏನಿದೆ ಅದನ್ನು ರಾಜ್ಯದ ಜನರು ಒಪ್ಪಲಿಕ್ಕೆ ತಯಾರಿಲ್ಲ. ಯಾಕಂತಂದ್ರೆ ಆಲ್ರೆಡಿ ನೈತಿಕತೆಯನ್ನು ಕಳೆದುಕೊಂಡಂತ ವ್ಯಕ್ತಿಯಾಗಿದ್ರು ರಘುಪತಿ ಭಟ್. ನಿಮ್ಗೆ ಗೊತ್ತಿರ್ಬೋದು ಅವರ ಹಿನ್ನೆಲೆ ಏನಾಗಿದ್ರು, ಯಾವ ಇಶ್ಯೂನಲ್ಲಿ ಅವರು ಭಾಗಿಯಾಗಿದ್ರು, ಅದೆಲ್ಲ ಗೊತ್ತಿರುವ ಸಂದರ್ಭದಲ್ಲಿ ಆ ನೈತಿಕತೆ ಕಳೆದುಕೊಂಡಂತ ವ್ಯಕ್ತಿ ಒಂದು ಆರೋಪ ಮಾಡುವಾಗ ಜನಸಾಮಾನ್ಯರು ಅರ್ಥ ಮಾಡಿಕೊಳ್ತಾರೆ ಈ ಆರೋಪದಲ್ಲಿ ಎಷ್ಟು ಸತ್ಯ ಇದೆ, ಏನು ಇದೆ ಅಂತೇಳಿ. SDPI ಅವರು ಯಾವಾಗ ಆ ಒಂದು ಇಶ್ಯೂಗೆ ಎಂಟರ್ ಆಗಿದ್ದು, ಒಬ್ಬ ವಿದ್ಯಾರ್ಥಿನಿಗೆ ಅವಳ ಹಕ್ಕಿಗೆ ಬೇಕಾಗಿ, ಯಾಕಂದ್ರೆ ಸಾಂವಿಧಾನಿಕ ಹಕ್ಕನ್ನು ಅವರು ಕೇಟದ್ದು, ನಮಗೆ ಶಿರವಸ್ತ್ರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹಾಕಿಕೊಂಡು ನಮಗೆ ತರಗತಿಯಲ್ಲಿ ಹೋಗ್ಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಒಂದು ವಿದ್ಯಾರ್ಥಿನಿ ಮಾತನಾಡಬೇಕು ಅಂತ ಹೇಳಿದ್ರೆ ಅವು ಮಾತನಾಡುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ವಿದ್ಯಾರ್ಥಿಗಳಿಗೆ ಇಲ್ವಾ? ಅದಕ್ಕೆ ಒಂದು ಹಿಂದಿಂದ ಜನರು ಬೇಕಾ? ಎಕ್ಸಾಂಪಲ್, ನಾನೊಂದು ಮಾತನಾಡಬೇಕು ಅಂತ ಹೇಳಿದ್ರೆ, ನನ್ನ ಹಕ್ಕಿನ ಬಗ್ಗೆ ಆಗಿ ನಾನು ಧ್ವನಿ ಎಬ್ಬಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮಗೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಂತ ರೈಟ್ಸ್ ಅದು. ಆ ರೈಟ್ಸ್ ಅನ್ನು ಕೇಳುವ ಸಂದರ್ಭದಲ್ಲಿ ರಘುಪತಿ ಭಟ್ಟಿಗೆ ಅದರಲ್ಲಿ ಸಮಸ್ಯೆ ಆಗಿರ್ಬೋದು ಅಥವಾ ಯಶ್ಪಾಲ್ ಸುವರ್ಣಗೆ ಸಮಸ್ಯೆ ಆಗಿರ್ಬೋದು. ಆ ಸಮಸ್ಯೆಯನ್ನು ಅವರೇ ಮಾಡಿದಂತ ಒಂದು ವಿವಾದ ಅಂತೇಳಿ ಇಡೀ ಜಗಜ್ಜಾಹೀರಾತ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಇದನ್ನು SDPIಗೆ ತಲೆ ಕಟ್ಟಬೇಕು ಅಂತೇಳಿ ಪ್ರಯತ್ನ ಪಟ್ಟಿದ್ರು. ಆದ್ರೆ ಆ ಪ್ರಯತ್ನ ಏನಾಗಿದೆ, ವಿಫಲವಾಗಿದೆ ತಿಳಿದಾಗಿರುತ್ತೆ ನಮಗೆ ಹೇಳಲಿಕ್ಕೆ. ಎಸ್ ಇದು ಇಕ್ಬಾಲ್ ಅವರೇ, ಜೊತೆಗೆ ಈಗ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ನಡೆದಂತ ಕೋಮು ಧ್ರುವೀಕರಣದ ನೀವು ಹೇಳಿದಾಗ ವಿಚಾರಗಳನ್ನು ನೋಡ್ತಾ ಇರೋ ಸಂದರ್ಭದಲ್ಲೇ ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ಆಯಿತು. ಪೊಲೀಸ್ ಠಾಣೆ ಮೇಲೆಲ್ಲ ದಾಳಿ ನಡೆಯಿತು. ಸೊ ಅಂಥ ಸಂದರ್ಭದಲ್ಲಿ BJP ತಿರ್ಗಾ ಅದು ನೇರವಾಗಿ SDPI ಬಗ್ಗೆ SDPI ತಲೆಗೆ ಕಟ್ಟಲಿಕ್ಕೆ ಮಾಡಿ ಆ ವಿಚಾರವಾಗಿ ಮಾತಾಡಿದ್ರು. ಏನು ಹೇಳ್ತೀರಿ? ನೋಡಿ, ನಾನು ಆಗಲೇ ಹೇಳಿದೆ, ನಿಮ್ಗೆ ಗೊತ್ತಿರ್ಬೋದು, ಒಂದೊಮ್ಮೆ ಟಿಪ್ಪು ಜಯಂತಿಯ ಸಂದರ್ಭದಲ್ಲಿ ಮಡಿಕೇರಿಯಲ್ಲಿ ನಡೆದಂಥ ಘಟನೆ ಸಂದರ್ಭದಲ್ಲೂ ಕೂಡ SDPI ಮೇಲೆ ಆರೋಪ ಮಾಡಿದ್ರು. ಅದೇ ರೀತಿಯಲ್ಲಿ ಶಿವಮೊಗ್ಗದಲ್ಲಿ ಒಬ್ಬ ಸಾವನ್ನಪ್ಪಿದ ಸಂದರ್ಭದಲ್ಲೂ ಕೂಡ SDPI ಮೇಲೆ ಆರೋಪ ಮಾಡಿದ್ರು. ಹರ್ಷ ಅಲ್ಲ, ಮಂಜುನಾಥ್ ಅಂತೇಳಿ ಒಬ್ಬರು ಸತ್ತ ಸಂದರ್ಭದಲ್ಲಿ ಕೂಡ ಹಲವು ವರ್ಷಗಳ ಹಿಂದೆ. ಆರೋಪದ ನಂತರ ಪೊಲೀಸರು ತನಿಖೆ ಮಾಡಿದ ಸಂದರ್ಭದಲ್ಲಿ ಒಬ್ಬರು ಕುಟುಂಬ ಕಲಹದ ಮೂಲಕ ಸತ್ತವರು, ಮತ್ತೊಬ್ಬರು ಪೊಲೀಸರು ಲಾಠಿ ಚಾರ್ಜ್ ಮಾಡುವ ಸಂದರ್ಭದಲ್ಲಿ ಕಟ್ಟಡದಿಂದ ಕೆಳಗೆ ಬಿದ್ದು ಸತ್ತವರು. ಈ ರೀತಿಯ ತನಿಖೆ ವರದಿಗಳು ಬಂತು. ಯಾರು ತನಿಖೆ ಮಾಡಿದ್ದು? SDPI ಅವರು ತನಿಖೆ ಮಾಡಿದ್ದಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ನಿಷ್ಪಕ್ಷಪಾತ ತನಿಖೆ ಮಾಡಿದಾಗ ಅದು ಬಹಿರಂಗವಾಗಿದೆ. ಅರ್ಥ ಏನು ಅಂತ ಹೇಳಿದ್ರೆ, ಎಲ್ಲಾ ಕಡೆಗಳಲ್ಲಿ ಗಲಭೆಯಾದ ಸಂದರ್ಭದಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡುದು ಯಾರು? ಹುಬ್ಬಳ್ಳಿಯಲ್ಲಿ ಹೇಗೆ ಸೃಷ್ಟಿಯಾಯಿತು ಅಂತ ಹೇಳಿದ್ರೆ, ಯಾವ ರೀತಿ ಒಂದು ಮುಸಲ್ಮಾನರ ಭಾವನಾತ್ಮಕವಾಗಿರುವಂತಹ ಒಂದು ವಿಚಾರವನ್ನು ಒಂದು ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಅಸಭ್ಯವಾಗಿ ಚಿತ್ರೀಕರಣ ಮಾಡಿಕೊಂಡು ಮುಸಲ್ಮಾನರ ಪವಿತ್ರ ದರ್ಗಾದ ಮೇಲೆ ಅಥವಾ ಮುಸಲ್ಮಾನರ ಮಸೀದಿಗಳ ಮೇಲೆ ಭಾಗಧ್ವಜನ ಹಾರಿಸುವಂತಹ ಚಿತ್ರಗಳನ್ನು, ಆಡಿಯೋಗಳನ್ನು, ವಿಡಿಯೋಗಳನ್ನು ಹಾಕಿಕೊಂಡು ಜನರನ್ನು ದ್ವೇಷ ಮಾಡುವಂತ ವ್ಯವಸ್ಥೆಗೆ ಬಂದರು. ಆ ಸಂದರ್ಭದಲ್ಲಿ ಉಂಟಾದಂತಹ ಕೆಲವೊಂದು ಘಟನೆಯನ್ನು ಅದುವೇ SDPI ಅವರು ಮಾಡಿದಂತೇಳಿ ಚಿತ್ರೀಕರಿಸಿದ್ದಾರೆ. ನಂತರ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಕೇಸ್ ದಾಖಲಿಸಿದೆ. ಆ ಕೇಸಿನ ಬಗ್ಗೆ ಅಲ್ಲಿನ ಸಾರ್ವಜನಿಕರು ಹೈಕೋರ್ಟ್ಗೆ ಹೋಗಿ ತಡೆಯನ್ನು ತಂದಿದ್ದಾರೆ. ಈಗಾಗಲೇ ಸುಮಾರು 12 ಪ್ರಕರಣಗಳಲ್ಲಿ 11 ಪ್ರಕರಣಕ್ಕೂ ಕೂಡ ಈಗಾಗಲೇ ತಾತ್ಕಾಲಿಕ ತಡೆಯನ್ನು ಕೂಡ ಹೈಕೋರ್ಟ್ ತಂದಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ರೀತಿಯಾದಂತಹ ದ್ವೇಷವನ್ನು ಹರಡಿಸುವಂಥದ್ದು BJP ಮತ್ತು ಸಂಘ ಪರಿವಾರ. ಅದನ್ನು ಡೈವರ್ಟ್ ಮಾಡಲಿಕ್ಕೆ ಬೇಕಾಗಿ ಇವತ್ತು SDPI ಅವರು ಉಪಯೋಗಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅವರ ಎಲ್ಲಾ ಷಡ್ಯಂತ್ರವನ್ನು ನಮಗೆ ಗೊತ್ತಿರುವ ಕಾರಣಕ್ಕಾಗಿ ನಮ್ಮನ್ನು ಆ ರೀತಿಯಾದಂಥ ಷಡ್ಯಂತ್ರಕ್ಕೆ ಸಿಲುಕಿಸಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳೋದು ಇಲ್ಲಿ ವಾಸ್ತವ. ಈಗ ವಾಟ್ಸಪ್, ಫೇಸ್ಬುಕ್ಕಲ್ಲೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಚಿತ್ರೀಕರಣ ಮಾಡುವಂಥದ್ದು ಅಥವಾ ವಿಕೃತವಾಗಿ ಮಾಡುವಂಥದ್ದು ದೇವರನ್ನು, ದೇವತೆಯನ್ನು ಅಥವಾ ಧರ್ಮವನ್ನು, ಜಾತಿಯನ್ನು, ಪಕ್ಷವನ್ನು, ಇದೆಲ್ಲ ಯಾರ್ಯಾರು ಮಾಡ್ತಾ ಹೋಗ್ತಾರೆ. ಅದಕ್ಕೆ ಇಡೀ ಒಂದು ಜನ ಸಮುದಾಯ ಧರ್ಮ ಜಾತಿ ನೆಲೆಯಲ್ಲಿ ಪ್ರತಿಕ್ರಿಯೆ ಮಾಡಬೇಕಾ? ಖಂಡಿತವಾಗಿ. ಯಾರು ಧರ್ಮವನ್ನು, ಈ ದೇಶ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ದೇಶದಲ್ಲಿ ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು, ಪಂಗಡಗಳಿದೆ.
ಅವರಿಗೆ ಅವರವರದಾದಂತಹ ಧರ್ಮಕ್ಕೆ ಅನುಸಾರವಾಗಿ ಜೀವನ ಮಾಡುವಂಥ ಅವಕಾಶವೂ ಕೂಡ ಈ ದೇಶದಲ್ಲಿರುವ ಸಂದರ್ಭದಲ್ಲಿ ಯಾರು ಅಂತಹ ಕಿಡಿಗೇಡಿತನವಾದಂತಹ ಧರ್ಮದ ಬಗ್ಗೆ ದ್ವೇಷವನ್ನು ಹರಡಿಸುವಂತಹ ಅಥವಾ ಧರ್ಮವನ್ನು ಅಸಭ್ಯವಾಗಿ ಚಿತ್ರೀಕರಣ ಮಾಡುವಂಥ ವ್ಯಕ್ತಿಗಳ ಮೇಲೆ ಇಲ್ಲಿನ ಇಲಾಖೆ, ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿದ್ರೆ ಇಷ್ಟು ರೀತಿಯ ಒಂದು ರಾದ್ದಾಂತ ಆಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ನಿಮ್ಗೆ ಗೊತ್ತಿರ್ಬೋದು, DJ KJಯಲ್ಲಿ ಕೂಡ ಒಬ್ಬ ನವೀನ್ ಅಂತ ಹೇಳುವ ವ್ಯಕ್ತಿ ಅವನನ್ನು ಆ ಕೂಡಲೇ ಅರೆಸ್ಟ್ ಮಾಡಿಕೊಂಡು ಕಾನೂನು ಕ್ರಮ ಕೈಗೊಳ್ತಾ ಇದ್ರೆ ದೊಡ್ಡದಾದಂಥ ಒಂದು ಮಾಬನ್ನು ಅಲ್ಲಿಂದ ಜನರನ್ನು ಏನು ಮಾಡಬೇಕಾದಿತ್ತು, ಈಸಿಯಾಗಿ ಆ ಒಂದು ಘಟನೆಯನ್ನು ಇಲ್ಲದ ಮಾಡಬೇಕು. ಪೊಲೀಸ್ನವರು ಕೂಡ ಈ ನಿಟ್ಟಿನಲ್ಲಿ ಅವರ ಸೈಬರ್ ಕ್ರೈಮ್ ಆಗಿರ್ಬೋದು ಅಥವಾ ಇನ್ನಿತರ ಅವರ ಕ್ರಮಗಳೇನಾಗಿರುತ್ತೆ ಅದು ಬಹಳಷ್ಟು ನಿಷ್ಪಕ್ಷಪಾತವಾಗಿ ತನಿಖೆ ನಡೀತಾ ಇಲ್ಲದ ಕಾರಣಕ್ಕಾಗಿ ಈ ರೀತಿಯ ಘಟನೆಗಳು ಪುನರಾವರ್ತನೆ ಆಗ್ತಾ ಇದೆ. ಅದು ಮುಸಲ್ಮಾನರು, ಹಿಂದೂಗಳು, ಕ್ರೈಸ್ತರು ಅಂತೇಳಿ ಅಲ್ಲ, ಯಾವುದೇ ಧರ್ಮವನ್ನು ಕೂಡ ಹೀಯಾಳಿಸುವಂಥ ಘಟನೆಗಳು ಎಲ್ಲಿಯೂ ಕೂಡ ನಡೀಬಾರದು ಅಂತಾಗಿರ್ತದೆ. SDP ಇದು ಕೂಡ ಸ್ಟ್ಯಾಂಡ್. ಯಾಕಂತ ಹೇಳಿದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನು ಕೂಡ ಬರೆದು ಹಾಕಬಹುದು ಪ್ರಶ್ನೆ, ಯಾವ ಧರ್ಮದವನು ಕೂಡ. ಅದಕ್ಕೆ ಈಗ ಇಡೀ ಒಂದು ಸಮೂಹ ಪ್ರತಿಕ್ರಿಯೆ ಕೊಡಬೇಕಾ ಅಂತ. ಅದು ಹಿಂದೂ ಧರ್ಮೀಯರಿರ್ಬೋದು ಅಥವಾ ಮುಸಲ್ಮಾನ್ ಧರ್ಮೀಯರಿರ್ಬೋದು ಅಥವಾ ಕ್ರೈಸ್ತರಿರ್ಬೋದು ಅಥವಾ ಬೇರೆ. ಅದೇ ನಾನು ಹೇಳಿದ್ದು, ಯಾರು ಬರೀತಾನೆ, ಯಾಕಂತೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ರೀತಿಯಲ್ಲಿ ಬರೀಲಿಕ್ಕೆ ಅವಕಾಶ ಕೊಡಬಾರದು. ಯಾಕಂತೇಳಿದ್ರೆ ಒಂದು ಧರ್ಮವನ್ನು ದ್ವೇಷಿಸುವ ಸಂದರ್ಭದ ಅಥವಾ ಹೀಯಾಳಿಸುವ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಬಹಳಷ್ಟು ಜನ ಕೇಳುವರು ಇದ್ದಾರೆ, ಅಥವಾ ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಸಾಧ್ಯವಾಗದ, ಅದು ಯಾವುದೇ ಧರ್ಮ ಆಗಿರ್ಬೋದು. ಆದ್ದರಿಂದ ಯಾರು ಅಂತಹ ಬರೆಯುವಂಥವರಿದ್ದಾರೆ ಅಥವಾ ಆ ರೀತಿಯಾದಂಥ ಧರ್ಮದ ನಡುವೆ ಕಳಂಕವನ್ನುಂಟು ಮಾಡುವವರು ಯಾರಿದ್ದಾರೆ ಅವರ ಮೇಲೆ ನಿಗಾ ಇಟ್ಟುಕೊಂಡು ಕಾನೂನು ಕ್ರಮ ಕೈಗೊಂಡ್ರೆ ಈ ರೀತಿಯಾದಂಥ ವ್ಯವಸ್ಥೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಾಗಿರ್ತದೆ ನಾವು ಹೇಳೋದು. ಎಸ್, ಈಗ ನಾನು ಈ ಸಮಾವೇಶದ ವಿಚಾರಕ್ಕೆ ಮತ್ತೆ ಬರುವಂಥದ್ದು. ಈಗ ಸದ್ಯದಲ್ಲಿ ಅಂದರೆ ಮುಂದಿನ ವರ್ಷ ಕರ್ನಾಟಕದಲ್ಲಿ ಚುನಾವಣೆ ರಾಜ್ಯ ವಿಧಾನಸಭೆಗೆ ನಡೆಯುವಂಥ ಚುನಾವಣೆ ಇರುತ್ತೆ. ಈ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಬೇರೆ ಬೇರೆ ರೀತಿಯಲ್ಲಿ ತಾಲೀಮ್ ಇಷ್ಟೊತ್ತಿಗೆ ಆರಂಭ ಮಾಡಿವೆ. ಸೊ ಈ ಸಮಾವೇಶ ಕೂಡ ಎಲ್ಲೋ ಚುನಾವಣೆಯ ದೃಷ್ಟಿಕೋನ ಇಟ್ಟುಕೊಂಡು, ಯಾಕಂತ ಹೇಳಿದ್ರೆ ಇದು ಈಗಾಗಲೇ ರಾಜ್ಯವ್ಯಾಪಿಯಾಗಿ ರಾಜ್ಯದ 5 ಕೇಂದ್ರಗಳಲ್ಲಿ ನಡೆಯುತ್ತೆ. ಚುನಾವಣೆಯ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಏನು ಪಕ್ಷವನ್ನು ಆರ್ಗನೈಸ್ ಮಾಡಲಿಕ್ಕೆ ಮಾಡಿರುವಂಥದ್ದು. ಆ್ಯಕ್ಚುಲಿ 2023ರಲ್ಲಿ ವಿಧಾನಸಭಾ ಚುನಾವಣೆ ಬರುವಂಥದ್ದು. ಈ ಸಂದರ್ಭದಲ್ಲಿ ಆ ಚುನಾವಣೆಯ ಪೂರ್ವಭಾವಿಯೂ ಆಗಿರುವಂಥ ಒಂದು ಜನಾಧಿಕಾರ ಸಮಾವೇಶ. ಯಾಕಂತ ಹೇಳಿದ್ರೆ ಕರ್ನಾಟಕದ ಈಗಿನ ಪ್ರಸಕ್ತ ಸನ್ನಿವೇಶವನ್ನು ಜನರಿಗೆ ತಿಳಿಯಪಡಿಸುವುದರೊಂದಿಗೆ ಒಂದು ಈ ಎಲ್ಲ ದುರಾಡಳಿತ ಅರಾಜಕತೆಯ ವಿರುದ್ಧ ಒಂದು ಪರ್ಯಾಯ ರಾಜಕೀಯ ಶಕ್ತಿಯಾಗಿ SDP ಇದೆ ಅಂತ ಹೇಳುವುದನ್ನು ಜನರಿಗೆ ತಿಳಿಯಪಡಿಸಬೇಕು. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, 2018ರ ನಂತರ ಕರ್ನಾಟಕ ರಾಜ್ಯದಲ್ಲಿ ಹಗರಣಗಳ ಸರಮಾಲೆ ಬರ್ತಾ ಇದೆ. 40% ಗುತ್ತಿಗೆದಾರರಿಂದ ಕಮಿಷನ್ ಕೇಳಿಕೊಂಡು ಒಬ್ಬ ಲಿಂಗಾಯುತ ಮತ್ತು ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಂಥ ಒಬ್ಬ ಸಂಜೀವ್ ಪಾಟೀಲ್ ಅಂತ ಹೇಳುವಂಥ ವ್ಯಕ್ತಿ ಆತ್ಮಹತ್ಯೆ ಪ್ರಕರಣ ನಡೀತದೆ. ಗುತ್ತಿಗಾರರ ಸಂಘದವರು ಪ್ರೆಸ್ ಮೀಟ್ ಕರೆದುಕೊಂಡು ನಮಗೆ ಇನ್ನು ಗುತ್ತಿಗೆ ಪಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲದಂತ ಪರಿಸ್ಥಿತಿ, ನಮ್ಮಿಂದ 40% ಹಣವನ್ನು ಕೇಳ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಪ್ರಧಾನಿಗೆ ಪತ್ರವನ್ನು ಬರೀತಾರೆ. ಅದು ಮಾತ್ರ ಅಲ್ಲ, ಏನು ಇದು ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವೆ ಜೊಲ್ಲೆ ಅವರು ಮಕ್ಕಳಿಗೆ ಮತ್ತು ಬಾಣಂತಿರಿಗೆ ಕೊಡುವಂತ ಮೊಟ್ಟೆಯಲ್ಲೂ ಕೂಡ ಹಗರಣ ಮಾಡ್ತಾರೆ. ಕೊರೋನಾದ ಈ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಮೆಡಿಕಲ್ ಕಿಟ್ಗಳಲ್ಲೂ ಉಪಕರಣಗಳಲ್ಲೂ ಕೂಡ ದೊಡ್ಡದಾದಂತಹ ಹಗರಣಗಳು ನಡೀತದೆ. BDA ಹಗರಣಗಳು ನಡೀತದೆ. ಏನು ಜನಸಾಮಾನ್ಯರು ಒಂದು ರೀತಿಯ ನ್ಯಾಯವನ್ನು ನಿರೀಕ್ಷಿಸುವಂತ ಪೊಲೀಸ್ ಇಲಾಖೆ ಏನಿದೆ, ಡಿಪಾರ್ಟ್ಮೆಂಟ್ ಏನಿದೆ, ಅದರಲ್ಲೂ ಕೂಡ KPS ಅಲ್ಲಿ ಹಗರಣ ನಡೀತದೆ. ಮಾತ್ರ ಅಲ್ಲ, ಸುಮಾರು ಒಂದು PSI ಒಬ್ಬನಿಗೆ ನೇಮಕಾತಿ ಸಿಗಬೇಕು ಅಂತ ಹೇಳಿದ್ರೆ 60 ಲಕ್ಷ ರೂಪಾಯಿ, ಚಿಕ್ಕ ಚಿಕ್ಕ ಕೆಲಸಕ್ಕೆ 30 ಲಕ್ಷ, 10 ಲಕ್ಷ, ಈ ರೀತಿಯಲ್ಲಿ ಇವರಿಂದ ಜನಸಾಮಾನ್ಯರು ಯಾವ ನ್ಯಾಯವನ್ನು ನಿರೀಕ್ಷಿಸಬಹುದು? ಅವರು ಏನ್ ಮಾಡ್ತಾರೆ, ಇಷ್ಟು 60 ಲಕ್ಷ 80 ಲಕ್ಷ ಹಣ ಕೊಟ್ಟ ನಂತರ ಅವರು ಕೂಡ ಲಂಚದ ವಕ್ತಾರರಾಗಿ ಮುಂದೆ ಹೋಗ್ತಾರೆ ಹೊರತು ಒಂದು ನ್ಯಾಯವನ್ನು ಸ್ಥಾಪಿಸಲಿಕ್ಕೆ. ಇದೆಲ್ಲದರ ವಿರುದ್ಧವಾಗಿ ಇದೆಲ್ಲವನ್ನು ಜನರಿಗೆ ತಿಳಿಯಪಡಿಸಬೇಕು ಮತ್ತು ಇದರ ವಿರುದ್ಧವಾಗಿ ಮುಂದಿನ ಚುನಾವಣೆಯಲ್ಲಿ ಒಂದು ಜನಪರವಾದಂತ ಆಡಳಿತವನ್ನು ನಡೆಸಬೇಕು ಅಂತ ಹೇಳುವಂತ ಉದ್ದೇಶದೊಂದಿಗೆ ಈ ಒಂದು ಕರಾವಳಿಯ ಉಡುಪಿ ಮತ್ತು ದಕ್ಷಿಣ ಕನ್ನಡ ಎಲ್ಲಾ ಕ್ಷೇತ್ರಗಳಲ್ಲೂ ನಿಮ್ಮ ಪಕ್ಷ ಕಂಟೆಸ್ಟ್ ಮಾಡುತ್ತಾ? ಈಗಾಗಲೇ ಎಲ್ಲ ಕಡೆಗಳಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಹೇಳುವಂತ ಚರ್ಚೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ, ಅದೇ ರೀತಿ ಕರಾವಳಿ ಭಾಗದಲ್ಲಿ ಮತ್ತು ಕರ್ನಾಟಕದ ಹಲವು ಕಡೆಗಳಲ್ಲಿ ನಾವು ಕಂಟೆಸ್ಟ್ ಮಾಡಬೇಕು ಮಾತ್ರ ಅಲ್ಲ, ಒಂದು ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಜನರಿಗೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು, ಆಡಳಿತದ ಭಾಗವಾಗಿ ನಾವು ಇವತ್ತು ಕೆಲಸ ಮಾಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಈಗಾಗಲೇ ಚರ್ಚೆಯನ್ನು ಆರಂಭಿಸಿದ್ದೇವೆ. ಈಗ ಉಳ್ಳಾಳದ ವಿಚಾರಕ್ಕೆ ಬರುವಾಗ ಒಂದು ಅಭಿಪ್ರಾಯ, ಎಸ್ ನೀವಲ್ಲಿ ಕ್ಯಾಂಡಿಡೇಟ್ ಹಾಕಿದರೆ ಅಲ್ಲಿ ಕಾಂಗ್ರೆಸ್ ಸೋಲುತ್ತೆ ಅಥವಾ ಅದೆಲ್ಲೋ BJPಗೆ ಲಾಭ ಆಗಬಹುದು?
ಅದು ಕಾಂಗ್ರೆಸ್ ಸೋಲುತ್ತೆ, ಬಿಜೆಪಿಗೆ ಲಾಭ ಅದಕ್ಕಿಂತ ಮುಖ್ಯ ನಮಗೂ ಕೂಡ ಅಲ್ಲಿ ಜಯಗಳಿಸುವಂತ ಅವಕಾಶಗಳು ಇದೆ ಅಂತ ಹೇಳುವುದಾಗಿರ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಮಗೆ ಅಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಬಹಳಷ್ಟು ಜನಪ್ರತಿನಿಧಿಗಳಲ್ಲಿ, ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೂ ಕೂಡ ತುಂಬಾ ಕಡೆಗಳಲ್ಲಿ ನಾವು ಜಯಗಳಿಸಿದ್ದೇವೆ. ಉಳ್ಳಾಳ ಇದರಲ್ಲಿ 2-3 ಪಂಚಾಯತ್ಗಳು ನಾವು ಇವತ್ತು ಆಡಳಿತ ಮಾಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಜನರು ಬಿಜೆಪಿ ಮತ್ತು ಕಾಂಗ್ರೆಸ್ ಅದನ್ನು ಬೇಸತ್ತುಕೊಂಡು ಒಂದು ಹೊಸ ಪರ್ಯಾಯವಾಗಿ ಚಿಂತನೆ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಉಳ್ಳಾಳದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೂ ಕೂಡ ಮುಂದಿನ ಚುನಾವಣೆಯಲ್ಲಿ ಅವಕಾಶ ಇದೆ ಅಂತ ಹೇಳೋದನ್ನು ಅರ್ಥ ಮಾಡಿಕೊಂಡು ನಾವು ಕೂಡ ಪಾಸಿಟಿವ್ ಥಿಂಕ್ ನ ಮೂಲಕ ಈ ಚುನಾವಣೆಯನ್ನು ಕಂಟೆಸ್ಟ್ ಇಕ್ಬಾಲ್ ಅವರಿಗೆ ಪರ್ಯಾಯ ರಾಜಕಾರಣ ಅಂತ ಹೇಳುವಾಗ ಅದು ಎಲ್ಲರನ್ನು ಒಳಗೊಳ್ಳುವ ಒಂದು ವ್ಯವಸ್ಥೆ ಆಗಬೇಕು. SDPI ಇನ್ನೂ ಕೂಡ ಸಮುದಾಯದ ಎಲ್ಲಾ ಜನರ ನಡುವೆ, ಎಲ್ಲಾ ಧರ್ಮೀಯರ ನಡುವೆ, ಎಲ್ಲಾ ಜಾತಿಯವರ ನಡುವೆ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ಈಗಾಗಲೇ 13 ವರ್ಷದಲ್ಲಿ ಎಲ್ಲಾ ಧರ್ಮದವರನ್ನು ರೀಚ್ ಆಗ್ಲಿಕ್ಕೆ ನಮಗೆ ಸಾಧ್ಯ ಆಗ್ಲಿಲ್ಲ. ಆದ್ರೂ ಕೂಡ ಒಂದೊಂದು ಹೆಜ್ಜೆಯನ್ನು ಇಟ್ಟುಕೊಂಡು ನಾವು ಹೋಗ್ತಾ ಇದ್ದೇವೆ. ಈ ಒಂದು ಮೊದಲಿನ ರೀತಿ ಈಗ ನಮ್ಮಲ್ಲಿ ಎಲ್ಲಾ ಧರ್ಮದವರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಎಕ್ಸಾಂಪಲ್ ಹೇಳುವುದಾದ್ರೆ ನಮ್ಮ BR ಭಾಸ್ಕರ್ ಪ್ರಸಾದ್ ರವರು, ಆಲ್ಫೋನ್ಸ್ ಫ್ರಾಂಕ್ ರವರು, ಅದೇ ರೀತಿಯಲ್ಲಿ ದಲಿತ ಮುಖಂಡರಾಗಿರುವಂತಹ ವಿಕ್ಟರ್ ಮಾರ್ಟಿಸ್ ರವರು, ಇನ್ನು ಈ ರೀತಿಯಲ್ಲಿ ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ತೆಗೆದು ನೋಡಿದ್ರೆ ನಮ್ಮ 171 ಮಂದಿ ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ವಿನ್ ಆಗಿದ್ದಾರೆ. ಅದರಲ್ಲಿ ಸುಮಾರು 25-30 ಮಂದಿಯಷ್ಟು ನಮ್ಮ ದಲಿತ ಸಹೋದರರು ವಿನ್ ಆಗಿ ಬಂದಿದ್ದಾರೆ. ಇನ್ನಿತರ ಎಲ್ಲಾ ಕಮ್ಯುನಿಟಿಯನ್ನು ಒಂದೊಂದು ಹೆಜ್ಜೆಯನ್ನು ಇಟ್ಟುಕೊಂಡು ನಾವು ಇವತ್ತು ರೀಚ್ ಆಗ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮ ಮೇಲೆ ಯಾವುದೋ ಒಂದು ಆರೋಪವನ್ನು ಇಟ್ಟುಕೊಂಡು ಒಂದು ಗೂಬೆಯನ್ನು ಕೂರಿಸುವಂತ ಕೆಲಸ ಬಿಜೆಪಿ ಮತ್ತು ಕಾಂಗ್ರೆಸ್ ನಡೆಸ್ತಾ ಇದೆ. ಇದರ ನಡುವೆಯೂ ಕೂಡ ನಾವು ಇವತ್ತೊಂದು ಪರ್ಯಾಯ ಶಕ್ತಿ ಎಲ್ಲರನ್ನು ಒಳಗೊಂಡಂತ ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ಸಮರ್ಥ ಪ್ರತಿಪಕ್ಷವಾಗಿ, ಈಗ ನೀವಿಷ್ಟೆಲ್ಲ ಹಗರಣಗಳ ಬಗ್ಗೆ, ದ್ವೇಷಗಳ ಬಗ್ಗೆ ಎಲ್ಲ ಹೇಳಿದರೆ, ಸಮರ್ಥ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಉಂಟು ಅಂತ ಹೇಳಲಿಕ್ಕೆ ಬಯಸ್ತೀರಾ, ಅಥವಾ ನಿಮಗೆ ಸಮಾಧಾನಕರವೋ ಸಮಾಧಾನ ಇಲ್ಲವೋ? ಪ್ರತಿಪಕ್ಷವಾಗಿ ಆಡಳಿತದ ಪಕ್ಷದ ಬಗ್ಗೆ 100 ದೂರುಗಳನ್ನು ಮುಂದೆ ಇಟ್ಟರೆ ನೋಡಿ, ರಾಜ್ಯವನ್ನು ಅರಾಜಕತೆಗೆ ತಳ್ಳುತ್ತಿರುವಂತಹ ಬಿಜೆಪಿ ಸರ್ಕಾರವನ್ನು ವಿರೋಧಿಸಬೇಕಾದಂತಹ ವಿರೋಧ ಪಕ್ಷಗಳು ಇವತ್ತು ಮೌನ ವಹಿಸಿದೆ. ಅವರು ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿ ಅಧಿಕಾರವನ್ನು ಪಡಿಬೇಕು ಅಂತ ಹೇಳುವುದರ ಬಗ್ಗೆ ಮಾತ್ರ ಮಗ್ನರಾಗಿದ್ದಾರೆ ಹೊರತು ಇಲ್ಲಿನ ಜನಸಾಮಾನ್ಯರ ಸಮಸ್ಯೆ ಮತ್ತು ಇಲ್ಲಿ ಉದ್ಭವಿಸಿರುವಂಥ ದ್ವೇಷದ ಬಗ್ಗೆ ಎಲ್ಲಿಯೂ ಕೂಡ ಅವರು ಚರ್ಚೆ ಮಾಡ್ತಾ ಇಲ್ಲ, ಅಭಿಯಾನಗಳು ನಡೆಸ್ತಾ ಇಲ್ಲ, ಹೋರಾಟಗಳು ನಡೆಸ್ತಾ ಇಲ್ಲ, ವಿಧಾನಸೌಧದಲ್ಲಿ ಮಾತುಕತೆ ನಡೆಸ್ತಾ ಇಲ್ಲ. ಇವರದ್ದು ಏನು ಅಂತ ಹೇಳಿದ್ರೆ ಏನಿದ್ರು ಕೂಡ ಒಂದು ರೀತಿಯಲ್ಲಿ ಅವರದೇ ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ ಹೊರತು ಸಮಾಜವನ್ನು ಕಟ್ಟುವುದು ಹೇಗೆ, ಸಮಾಜದಲ್ಲಿರುವಂಥ ಈ ಒಂದು ದ್ವೇಷವನ್ನು ಯಾವ ರೀತಿ ನಾವು ಹೋಗಲಾಡಿಸಿಕೊಂಡು ಒಂದು ಸಮಾಜವನ್ನು ಕಟ್ಟಬೇಕು ಅಂತ ಹೇಳೋದರ ಬಗ್ಗೆ ಅಥವಾ ಸಂಘ ಪರಿವಾರ ಬಿಜೆಪಿ ನಡೆಸುವಂಥ ಅರಾಜಕತೆ ಬಗ್ಗೆ ಎಲ್ಲಿಯೂ ಕೂಡ ನೋಡಿರ್ಬೋದು. ಇಷ್ಟು ದೊಡ್ಡ ಭ್ರಷ್ಟಾಚಾರಗಳು ಸರಮಾಲೆ ಬರ್ತಾನೆ ಇದೆ. ಆದರೂ ಕೂಡ ಇದನ್ನು ದೊಡ್ಡ ಮಟ್ಟದಲ್ಲಿ ಜನರಿಗೆ ತಿಳಿಯಪಡಿಸುವಲ್ಲಿ ವಿರೋಧ ಪಕ್ಷ ಮತ್ತು ಎಲ್ಲ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ ಅಂತ ಹೇಳುವುದಾಗಿರ್ತದೆ ನಾವು ಹೇಳ್ತಾ ಇರೋದು. ಎಸ್, ಈಗ ನಾಡಿದ್ದಿನ ಸಮಾವೇಶದ ವಿಚಾರಕ್ಕೆ ಕೊನೆಯದಾಗಿ ನಾನು ಮುಗಿಸುವ ಸಂದರ್ಭದಲ್ಲಿ ಸಾಮಾನ್ಯ ಒಂದು ಎಷ್ಟು ಅಂದಾಜು ನೀವು ಗ್ಯಾದರಿಂಗ್ ಜನ ಎಷ್ಟು ಸೇರಬಹುದು, ಯಾವೆಲ್ಲ ಪ್ರದೇಶಗಳಿಂದ ಬರಬಹುದು? ನಾವು ಈ ಒಂದು ಸಮಾವೇಶಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಮ್ಮ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಉಡುಪಿ, ಅದೇ ರೀತಿಯಲ್ಲಿ ಪಕ್ಕದ ಉತ್ತರ ಕನ್ನಡದಿಂದ ಚಿಕ್ಕಮಗಳೂರಿಂದ, ಅದೇ ರೀತಿಯಲ್ಲಿ ಸಕಲೇಶ್ಪುರ ಈ ಭಾಗದಿಂದಲೂ ಕೂಡ ಈ ಒಂದು ಸಮಾವೇಶಕ್ಕೆ ಜನರು ಬರ್ತಾರೆ. ಅದೇ ರೀತಿಯಲ್ಲಿ ದೊಡ್ಡದಾದಂತಹ ಸುಮಾರು ಒಂದು 50,000ದಷ್ಟು ಜನರನ್ನಾದರೂ ನಾವು ಸೇರಿಸಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಅದಕ್ಕೆ ಸಂಬಂಧಿಸಿದಂತ ಎಲ್ಲ 50,000 ಜನ ಸೇರುವಂತ ಹೇಳುವಾಗ ಮೊದಲ ನಡುಕ ಹುಟ್ಟುವುದು ಬಹುಶಃ ಕಾಂಗ್ರೆಸ್ನಲ್ಲಿ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ನಾವು ನಮ್ಮ ಎಲ್ಲಾ ಹೋರಾಟಗಳಲ್ಲೂ ಕೂಡ ನಮ್ಮೊಂದಿಗೆ ಜನರು ಸೇರ್ತಾರೆ. ಯಾಕಂತ ಹೇಳಿದ್ರೆ ಜನರಿಗೆ ಒಂದು ಭರವಸೆಯಾಗಿರುವಂತದ್ದು ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಮುಂಚೂಣಿಯಲ್ಲಿ ನಿಂತುಕೊಂಡು ಹೋರಾಟಕ್ಕೆ ಒಂದು ನೇತೃತ್ವ ಕೊಡುವಂತ ಒಂದು ಪಕ್ಷ ಅಂತ ಹೇಳುದು ಜನರು ಅರ್ಥ ಮಾಡಿಕೊಂಡಿದ್ದಾರೆ SDPಯನ್ನು. ಆ ನಿಟ್ಟಿನಲ್ಲಿ ಜನಸಾಮಾನ್ಯರು ಬರ್ತಾರೆ. ಮಾತ್ರ ಅಲ್ಲ, ಈ ಒಂದು ಸಮಾವೇಶದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ MK ಫೈಜೀರ್ ಅವರು ಕೂಡ ಬರ್ತಾರೆ. ಅದೇ ರೀತಿ ಪಕ್ಕದ ಕೇರಳದ ರಾಜ್ಯಾಧ್ಯಕ್ಷರಾದಂತಹ ಅಶ್ರಫ್ ಮೌಲವಿ ಮೂವತ್ತುಪುದವರು ಬರ್ತಾರೆ. ಅದೇ ರೀತಿಯಲ್ಲಿ BR ಭಾಸ್ಕರ್ ಪ್ರಸಾದ್ ರವರು, ಇನ್ನಿತರ ಹಲವಾರು ಹೋರಾಟಗಾರರು ಕೂಡ ಈ ಒಂದು ಸಮಾವೇಶಕ್ಕೆ ಬಂದು ಒಂದು ಐತಿಹಾಸಿಕ ಮತ್ತು ಮಾತ್ರ ಅಲ್ಲ ಇಡೀ ಜನರಿಗೆ ಒಂದು ಆತ್ಮವಿಶ್ವಾಸವನ್ನು ಕೊಡುವಂತ ಒಂದು ಜನಾಧಿಕಾರ ಸಮಾವೇಶವಾಗಿ ಇದನ್ನು ನಾವು ಮಾಡ್ಲಿಕ್ಕಿದೆ. ಥ್ಯಾಂಕ್ ಯು ಇಕ್ಬಾಲ್ ಅವರೇ. ಇಕ್ಬಾಲ್ ಬೆಳ್ಳಾರೆ ಅವರು SDPI ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಮಾಧ್ಯಮ ಸಂಯೋಜಕರು. ಮೇ 27ರಂದು ನಡೆಯಲಿಕ್ಕೆ ಇರುವಂತಹ SDPI ಜನಾಧಿಕಾರ ಕೊನೆಯದಾಗಿ ಈ ಒಂದು ಸಮಾವೇಶಕ್ಕೆ ಈ ಜಿಲ್ಲೆಯ ಅದೇ ರೀತಿಯಲ್ಲಿ ಈ ಒಂದು ಪಕ್ಕದ ಜಿಲ್ಲೆಯ ಎಲ್ಲಾ ಜನಸಾಮಾನ್ಯರು ಕೂಡ ಈ ಒಂದು ಸಮಾವೇಶ
ಸಮಾವೇಶಕ್ಕೆ ಬಂದು ಈ ಸಮಾವೇಶದ ಯಶಸ್ವಿಯಲ್ಲಿ ತಾವು ಕೂಡ ಪಾಲ್ಗೊಳ್ಬೇಕು ಮಾತ್ರ ಅಲ್ಲ, ಈ ಭ್ರಷ್ಟ ಮತ್ತು ಅರಾಜಕತೆಯಿಂದ ಕೂಡಿರುವಂಥ ಈ ಸಮಾಜವನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡಿಕೊಂಡು ಒಂದು ಸುಮಧ್ಯ ಸಮಾಜಕ್ಕೆ ಬೇಕಾಗಿ ನಮ್ಮ ಜನಾಧಿಕಾರ ಸಮಾವೇಶಕ್ಕೆ ಜಿಲ್ಲೆಯ ಎಲ್ಲ ನಾಗರಿಕರು ಬರಬೇಕು ಅಂತೇಳಿ ತಮ್ಮಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಎಸ್, ಥ್ಯಾಂಕ್ ಯು ಇಕ್ಬಾಲ್ ಬೆಳ್ಳಾರೆ ಅವರೇ, ಥ್ಯಾಂಕ್ ಯು. ಈ ಒಂದು ಮಾತುಕತೆಗೆ ಬಂದದಕ್ಕೆ ಧನ್ಯವಾದಗಳು. ಎಸ್, ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.